ಆಶೀರ್ವಾದ. ಹಲೋ, ಹೇಗಿದ್ದಿ? ಚೆನ್ನಾಗಿದ್ದೀನಿ. ವೆರಿ ಗುಡ್. ಶುದ್ಧ ಕನ್ನಡದವರ ಮನೆ. ಇವರು ನಮ್ದು ಅಜ್ಜಿ. ಇಲ್ಲಿ ನೋಡಿ ಅಜ್ಜಿ. ಇವಾಗ ಅಪ್ಪ ಅಮ್ಮ ಮಾವ ಎಲ್ಲ ಬಂದ್ಮೇಲೆ ಫಸ್ಟ್ ಟೈಮ್ ಹೊರಗಡೆ ಹೊರಟಿದೀವಿ. ಟೆಂಪಲ್ ಒಂದು ಓಪನ್ ಆಯ್ತು, ಜೊತೆಗೆ ನಮ್ಮದೇ ಇಲ್ಲಿ ಆ ಸ್ವಾಮೀಜಿಗಳು ಬಂದ್ರು. ಸೊ ಅವರು ಇವಾಗ ನಮ್ಮ ಮನೆಗೆ ಬರುವಂತ ಒಂದು ಭಾಗ್ಯ ನಮ್ಗೆ ಇದಾಯ್ತು. ಸೊ ತುಂಬಾ ಒಂಥರ ಖುಷಿ ಆಯ್ತು. ಹಾಗಾಗಿ ನಾವು ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ದೊಡ್ಡವರ ಮಾತುಗಳನ್ನು ಕೇಳಬೇಕು. ಸದ್ಯ ಕಾರಲ್ಲಿದ್ದೀವಿ, ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಇವಾಗ ಅಪ್ಪ ಅಮ್ಮ ಮಾವ ಎಲ್ಲ ಬಂದ್ಮೇಲೆ ಫಸ್ಟ್ ಟೈಮ್ ಹೊರಗಡೆ ಹೊರಟಿದ್ದೀವಿ. ಅಂದ್ರೆ ಹಂಗೆ ಚಿಕ್ಕ ಪುಟ್ಟ ಗ್ರಾಸರಿಗೆಲ್ಲ ಹೋಗಿದ್ವಿ, ಬಟ್ ಇವಾಗ ಅವ್ರು ಬಂದು 1 ವೀಕ್ ಆಯ್ತು. ಸೊ ಫಸ್ಟ್ ವೀಕೆಂಡ್ ಇದು. ಸೊ ಇವತ್ತು ಫಸ್ಟ್ಗೆನೆ ಒಂದು ಟೆಂಪಲ್ಗೆ ಹೊರಟಿದ್ದೀವಿ. ನಮ್ದು ಇಲ್ಲಿ ಸ್ಕ್ಯಾರ್ಬರೋ ಅಂತ ಇಲ್ಲೊಂದು ಸಿಟಿಯಲ್ಲಿ ನಮ್ದೊಂದು ಹೊಸ ಜೈನ್ ಟೆಂಪಲ್ ಇವಾಗ ಓಪನ್ ಆಗಿದೆ. ಸೊ ಅದ್ರದ್ದೆಲ್ಲ ಇವತ್ತು ಪೂಜೆ ನಡೀತಾ ಇದೆ. 5 ದಿನ ನಡೆಯುತ್ತೆ. ಇವತ್ತು ಫಸ್ಟ್ ಡೇ ಹೋಗ್ತಾ ಇದೀವಿ. ಆಮೇಲೆ ನಮ್ದೇ ಇಲ್ಲಿ ಸ್ವಾಮೀಜಿ ಎಲ್ಲ ಬಂದಿದ್ದಾರೆ. ಸೊ ನಮ್ಮ ಕನ್ನಡದವ್ರೆ ಅವರು. ಸೊ ಅದಕ್ಕೆ ಇವಾಗ ಎಲ್ಲರೂ ಫಸ್ಟ್ ಹೊರಗಡೆ ಔಟಿಂಗ್ ನಮ್ದು ಇವತ್ತು ಟೆಂಪಲ್ಗೆ ಪೂಜೆ ಎಲ್ಲ ನೋಡ್ಕೊಂಡು ಬರೋಣ ಅಂತ. ಅಲ್ಲ ರೇಂಜ್? ಇವರು ನಮ್ದು ಅಜ್ಜಿ. ಇಲ್ಲಿ ನೋಡಿ ಅಜ್ಜಿ. ಹೋದ್ ಸರಿ ನಾವು ಇಂಡಿಯಾಗೆ ಹೋದಾಗ ಎಲ್ಲ ವಿಡಿಯೋದಲ್ಲಿ ಇದ್ರು. ಇವಾಗ ಮತ್ತೆ 2 ವರ್ಷ ಆದ್ಮೇಲೆ ಇವಾಗ ಕೆನಡಾದಲ್ಲಿ ವಿಡಿಯೋದಲ್ಲಿ ಬರ್ತಾ ಇದ್ದಾರೆ ಅವರು. ಇವರು ನಮ್ಮ ತಾತ. ಇವರು ನಮ್ಮ ಪುತ್ತೂರ್ ತಾತ. ಇನ್ನೊಬ್ರು ಅಲ್ಲಿ ಮುಂದೆ ಇದ್ದಾರೆ. ಇಲ್ಲಿ ಅಪ್ಪ ಕಾರ್ ಬಿಡ್ತಾ ಇದ್ದಾರೆ. ಇಲ್ಲಿ ನಾನು. ಹೌದು, ಇಲ್ಲಿ ನೀನು. You all obviously know.
ಮುಗಿಸ್ಕೊಂಡು ಬಂದು ಇವಾಗ ಮನೇಲಿದ್ದೀವಿ. ನಾವು ಇವತ್ತು ಸಂಜೆ ಸ್ವಾಮೀಜಿ ಅವ್ರನ್ನ ಸಂಜೆ ಉಪಹಾರಕ್ಕೆ ಕರೆದಿದ್ದೀವಿ. ಮೂಡುಬಿದ್ರೆ ಸ್ವಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡುಬಿದ್ರೆಯಲ್ಲಿ ಒಂದು ಜೈನ ಮಠ ಇದೆ. ಮೂಡುಬಿದ್ರೆ ಸಾವಿರ ಕಂಬದ ಬಸದಿ ಎಲ್ಲ ತುಂಬ ಫೇಮಸ್, ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಸೊ ಅಲ್ಲಿಯ ಮಠದ ಸ್ವಾಮೀಜಿಗಳು ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಸಂಜೆಯ ಉಪಹಾರಕ್ಕೆ. ಸೊ ಇವಾಗ ಅದಕ್ಕೋಸ್ಕರ ಅವ್ರಿಗೋಸ್ಕರ ಇವಾಗ ಕಾಯ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ದೀಪಕ್ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ, ಅವರು ಮತ್ತೆ ಅಪ್ಪ ಹೋಗಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸೊ ನಾನು ರೇಯಾಂಶ್ ಇವಾಗ ಎಲ್ಲ ಅಮ್ಮ ಎಲ್ಲರೂ ಒಳಗಡೆ ಎಲ್ಲ ಅವ್ರಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಇವಾಗ ಕಾಯ್ತಾ ಕೂತಿದ್ದೀವಿ. ಎಂಥ ಒಂದು ಒಳ್ಳೆ ಒಂದು ಇದು ಸಿಕ್ತು ನಮಗೆ ಪುಣ್ಯ ಅಂತ ಹೇಳಿದ್ರೆ, ಒಳ್ಳೆ ಅಪ್ಪ ಅಮ್ಮ ಬಂದಿದ್ರು. ಅದೇ ಟೈಮಲ್ಲಿ ಇಲ್ಲಿ ಒಂದು ನಮ್ಮ ಬಸ್ದಿ, ನಮ್ಮ ಟೆಂಪಲ್ ಒಂದು ಓಪನ್ ಆಯಿತು. ಜೊತೆಗೆ ನಮ್ಮದೇ ಇಲ್ಲಿ ಆ ಸ್ವಾಮೀಜಿಗಳು ಬಂದರು. ಸೊ ಅವರು ಇವಾಗ ನಮ್ಮ ಮನೆಗೆ ಬರುವಂಥ ಒಂದು ಭಾಗ್ಯ ನಮಗೆ ಇದಾಯಿತು. ಸೊ ತುಂಬ ಒಂಥರ ಖುಷಿ ಆಯಿತು, ಒಂಥರ ಡಿವೈನ್ ಫೀಲಿಂಗ್. ಸೊ ತುಂಬ ಹಲೋ, ಹೇಗಿದ್ದಿ? ಚೆನ್ನಾಗಿದ್ದೀನಿ. ವೆರಿ ಗುಡ್. ಶುದ್ಧ ಕನ್ನಡದವರ ಮನೆ. ಚೂರು ಬಂಡೆ ಒಂದು ಚೂರು ಗಾಳಿ ಶುಭವಾಗಿ ಎಲ್ಲ ಅಪೇಕ್ಷೆಗಳು ಈಡೇರಿದೆ. ನಿಮ್ಮ ಮನೆಗೆ ಬಂದೆವು. ವಿಶೇಷವಾದ ಟೊರೆಂಟೋದ ಪಂಚಕಲ್ಯಾಣ ಮುಗಿದು ಪ್ರಥಮ ಬಾರಿಗೆ ಊರ್ದಾಕಲ್ನ ಭಾಷೆ, ಊರ್ದಾಕಲ್ನ ಸಂಸ್ಕೃತಿ, ಊರ್ದಾಕಲ್ನ ಒಂಜಿ ಇಲ್ಲು ಗ್ರಾಚೈತ್ಯಾಲಯ ಉನೇನು ವೀಣೆ ಅಂಚಿನ ಖುಷಿ ಸಂತೋಷ ಒಂಜಿ ಕಡೆ ಬೊಕೊಂಜಿ ಕಡೆ ನಮ್ಮನ ಧರ್ಮ ಅವು ಏಪಲ ನಮಕ್ ಸುಖ ಶಾಂತಿ ಸಮೃದ್ಧಿನ ಕೊಡ್ತವೆ. ಧರ್ಮ ಅನ್ಪಂಡ ನೀರ್ದ ಗುಣ ಶೀತಲವಾದಿಪ್ಪು, ಅಂಚನೆ ಬೆಂಕಿದ ಗುಣ ಸುಡುನ, ಗಾಳಿದ ಗುಣ ತಿರಿಯಾಕನ್ ಪನ್ಪೇರು, ಅಂಚನೆ ಆತ್ಮನ ಗುಣ ವಿತರಾಗ ಮೂಲವಾದ ವಿತರಾಗ. ಐಕೆ ನಮ್ಮನ ಭಗವಂತೆ ಸಕಲ ಗುಣವಂತೆ ಆರು ವೀತರಾಗಿರಿ ಮಸ್ತ್ ತಪಸ್ಸು ಮಲ್ತದ ಐಬೊಕ್ಕ ನಮ್ಮ ಲೆಕ್ಕನೆ ಇತ್ತಿನಂಚಿನ ಆತ್ಮ ಅಂತರಾತ್ಮನೇ ಪರಮಾತ್ಮ ಅದು ಗುಣ ಕುಲೂನಿ ಏಪ ಆರು ಅರಗಿಸೇರ. ಆವಾಗ ಅವರು ಗುಣಸ್ಥಾನದಲ್ಲಿ ಒಂದೊಂದೇ ಆರೋಹಣ ಕ್ರಮದಲ್ಲಿ ಮೇಲೆ ಹೋಗಿ ಭಗವಂತರಾಗ್ತಾರೆ. ಅದಕ್ಕೆ ಏನು ಬೇಕು ಅಂದರೆ ಸಭ್ಯತೆ, ಗುರು ಹಿರಿಯರಲ್ಲಿರುವಂಥ ಭಕ್ತಿ ಮತ್ತು ನಮ್ಮ ಜೀವನದಲ್ಲಿ ನಾವು ಯಾರು, ನಾವು ಹೇಗಿದ್ದೇವೆ, ನಾವು ಏನಾಗಬೇಕಾಗಿದ್ದೇವೆ ಅನ್ನುವ ಪ್ರಶ್ನೋತ್ತರಗಳ ಸರಣಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಕ್ರೋಧ, ಮಾನ, ಮಾಯ, ಲೋಭ ಅನ್ನುವ ಕಷಾಯಗಳನ್ನು ಒಂದೊಂದಾಗಿ ಮಲಿನ ಅಂತ ಹೇಳಿದ್ದಾರೆ, ಧೂಳಿನ ಹಾಗೆ. ಅದನ್ನು ತೊಳೆದು ಬಿಟ್ಟಾಗ ನಮ್ಮ ಆತ್ಮನು ಪರಿಶುದ್ಧಗೊಳ್ತಾರೆ. ಹಾಗಾಗಿ ಅಂಥ ಒಂದು ಶ್ರೇಷ್ಠ ಆತ್ಮನ ಕಡೆಗೆ ನಮ್ಮ ಪ್ರಯಾಣ. ಹಾಗಾಗಿ ನಮ್ಮ ಭಗವಂತನಿಯು ಸಕಲ ಗುಣವಂತನಾಗಿದ್ದಾನೆ, ಸಭ್ಯನಾಗಿದ್ದಾನೆ. ಹೀಗೆ ಒಂದು ಹಪ್ಪಳವನ್ನು ನಾವು ಚಪ್ಪರಿಸಿದಾಗ 5 ಪ್ರಕಾರದ ಜ್ಞಾನ ಸಿಗ್ತದೋ ಹಾಗೆ ಜ್ಞಾನವನ್ನು ಚಪ್ಪರಿಸಿದಾಗ ಆತ್ಮನಲ್ಲಿ ಅನಂತ ಜ್ಞಾನ ತನ್ನ ಗುಣವನ್ನು ಬಿಟ್ಟುಕೊಡ್ತದೆ. ಹಾಗಾಗಿ ನಾವು ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ದೊಡ್ಡವರ ಮಾತುಗಳನ್ನು ಕೇಳಬೇಕು. ಆಹಾರ ಜಲಶುದ್ಧಿ ಜಲಗ್ರಹಣ ಮಾಡಿ. ಈಗ ಮಾಡಿಟ್ಟು
ಅಷ್ಟೇ ಬರುವುದು ಹೋಗುದು ಗಾಡಿ ಚೇಂಜ್ ಮಾಡಿದಾಗ ಕೆಲವರ್ದು ಅವಧಿ ಜಾಸ್ತಿ ಇರ್ತದೆ ಕೆಲವರ್ದು ಆಶೀರ್ವಾದ. ಖುಷಿ ಆಯ್ತಲ್ಲ ರೇಣು ಸ್ವಾಮೀಜಿ ಬಂದು ಹೋಗಿದ್ದು? ಮತ್ತೆ ನೀನ್ ಮಾತಾಡ್ತಾನೆ ಇರ್ಲಿಲ್ಲ? ಮಾತಾಡ್ತಿದ್ಯಾ? ಓಕೆ, ನಿಂದು ಅಲ್ಲಿ ಹೋಗಿರೋದು ಕಾಣಿಸುತ್ತೆ ಅಂತ ಮಾತಾಡಿಲ್ಲಲ್ಲ ನೀನು? ವಿಜ್ಞಾನಿ ಆಗ್ಬೇಕಂತ ಹೇಳಿದ್ರಲ್ಲ. ಹೌದು, ನೀನ್ ಸೈಂಟಿಸ್ಟ್ ಆಗ್ಬೇಕಂತ ಹೇಳಿದ್ದಲ್ಲ ಅವರು. ಆಗ್ತೀಯಾ ಸೈಂಟಿಸ್ಟು? ಓಕೆ. ಸೊ ಸ್ವಾಮೀಜಿ ಬಂದು ಹೋದ್ರು, ನಮ್ದು ಎಲ್ಲ ತಿಂಡಿ ಆಗಿ ಇವಾಗ ಅಮ್ಮ ಇಲ್ಲಿ ಫೋನ್ ಹಿಡ್ಕೊಂಡು ಸ್ವಾಮೀಜಿ ಹೋದ್ಮೇಲೆ ಎಲ್ಲ ಫೋಟೋ ತೆಗ್ದಿರೋದನ್ನೆಲ್ಲ ಬರೋ ಗ್ರೂಪಿಗೆಲ್ಲ ಹಾಕೊಂಡು ಕೂತಿದ್ದಾರೆ ಇವಾಗ. ಎಲ್ಲ ಗ್ರೂಪಲ್ಲಿ ಹಾಕಿ ಎಲ್ಲರಿಗೂ ತೋರಿಸಿ ಎಲ್ಲರಿಗೂ ಖುಷಿ ಆಗಲಿ ಅಂತ ನಮಗೆ ಒಂದು ಇಲ್ಲಿ ಸ್ವಾಮೀಜಿ ಬಂದಿದ್ದು ಮನೆಗೆ. ಹೌದು, ಅಲ್ಲಿ ಅಪ್ಪ ವಾಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ತಿಂಡಿ ಸಂಜೆ ತಿಂಡಿ ಲೇಟ್ ಆಯ್ತು ಇವತ್ತು ಸ್ವಲ್ಪ. ಸೊ ಹಾಗಾಗಿ ಇನ್ನು ಹಂಗೆ ಮಲಗಿದ್ರೆ ಅದು ಕರಗೋದಿಲ್ಲ ಅಂತೇಳಿ ಅವ್ರು ವಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಅವನೊಬ್ಬ ಅವಾಗಿಂದ ಆಶೀರ್ವಾದ ಅಂತ ಹೇಳ್ಕೊಂಡು ಕೂತಿದ್ದಾನೆ. ಅದು ಸ್ವಾಮೀಜಿಗಳು ಮಾತ್ರ ಆಶೀರ್ವಾದ ಕೊಡೋದು, ಎಲ್ಲರೂ ಸುಮ್ಮನೆ ಹೆಂಗೆ ಆಶೀರ್ವಾದ ಎಲ್ಲ ಚಿಕ್ಕವನಲ್ಲ. ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸ್ವಾಮೀಜಿಗಳು ಹೋದ್ರು, ಅವ್ರಿಗೆ ತುಂಬಾ ಖುಷಿ ಆಯ್ತು, ನಮಗೂ ಅವ್ರು ಬಂದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಈ ವಿಡಿಯೋನ ನಾವು ಸದ್ಯ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. Umma fu.